ರಾಮನ ಬಗ್ಗೆ ಯಾರಿಗೆ ಯಾವ ಭಾವ ಉಂಟು ಎನ್ನುವುದು ಮುಖ್ಯ ಅಲ್ಲ. ರಾಮನನ್ನು ವಿರೋಧಿಸಿದವರಾದರೂ ಕೂಡ ರಾಮ ನಡೆದಾಡಿದ ನೆಲದಲ್ಲಿ ನಾವು ಬದುಕು ಕಟ್ಟಿಕೊಳ್ಳುತ್ತೇವೆ ಎನ್ನುವುದನ್ನು ಚೆನ್ನಾಗಿ ತಿಳಿಯಬೇಕು. ಗುಹೆಗೆ ಕೋಡುಗಳನ್ನು ಹಾಕುವಾಗ ಸುತ್ತಲೂ ಒಂದೊಂದು ಕೀಲನ್ನು ಹಾಕಿದೆ. ಆ ಕೀಲೆನ್ನುವುದು ಬುದ್ಧಿ ಇದ್ದವರಿಗೆ ಮಾತ್ರ ತೆಗಿಲಿಕ್ಕಾಗ್ತದೆ ಬಿಟ್ರೆ ಶಕ್ತಿ ಇದ್ದವರಿಗೆ ತೆಗಿಲಿಕ್ಕೆ ಆಗುದಿಲ್ಲ. ಆ ಬುದ್ಧಿವಂತಿಕೆಯಿಂದ ಅವ ಬರುವುದಿಲ್ಲ ಅಂತ ಯೋಚನೆ ಮಾಡಿ. ಹಾಗಿದ್ರೆ ಕೀಳು ಹಾಕುವುದರಲ್ಲಿ ನೀ ಜಾಣ. ನಮ್ಮ ಜೊತೆಗಿದ್ದವರು ಹಾಗೆ. ಹೌದು. ಸೂರ್ಯ ಜಾತನಾದ ಸುಗ್ರೀವ ರಾಮಚಂದ್ರಮ ವಾನರ ಸ್ತೋಮದಲ್ಲಿ ನೀನೊಬ್ಬ ಎನ್ನುವುದು ಸ್ಪಷ್ಟ. ಅರ್ಕವಂಶೀಯ ಅರ್ಥತ್ರಾಣ ಪರಾಯಣ ಎನ್ನುವ ಭಾವವನ್ನಿರಿಸಿಕೊಂಡೇ ನನ್ನ ಪದಕಾನತನಾದವ ನೀನು. ಸೂರ್ಯವಂಶೀಯರ ನಡೆಯೇ ಹಾಗೆ. ಇಕ್ಷ್ವಾಕೂಣಾಂ ಇಹಂ ಭೂಮಿ ಸಶೈಲವನ ಕಾನನ. ಈ ಸೂರ್ಯರಶ್ಮಿ ಎಲ್ಲಿವರೆಗೆ ಬೀಳುತ್ತದೋ ಅಲ್ಲಿವರೆಗೆ ಸೂರ್ಯವಂಶೀಯರಿಗೆ ಅಧಿಕಾರ ಇದೆ. ಹೌದಂತೆ. ತಪ್ಪನ್ನು ಪ್ರಶ್ನಿಸುವ ಹಕ್ಕಿದೆ. ಅವ ರಾಜನೇ ಆಗಬೇಕು ಅಂತಿಲ್ಲ. ಆ ರಾಜನ್ಯ ಕುಲಜನಾಗಿ ಧರ್ಮ ರಕ್ಷಣೆಗಾಗಿ ತನ್ನನ್ನು ತಾನು ತೆತ್ತುಕೊಳ್ಳಬೇಕಾಗುತ್ತದೆ. ಅಧಿಕಾರದಲ್ಲಿ ಇದ್ದವರೇ ಅಧರ್ಮವನ್ನು ಪ್ರಶ್ನಿಸುವುದಲ್ಲ. ಅಧಿಕಾರ ಇಲ್ಲದೆ ಇದ್ದಾಗಲೂ ಅಧಿಕಾರದಲ್ಲಿದ್ದವರ ಚ್ಯುತಿಯಾಯಿತು ಅಂತಾದ್ರೆ ಪ್ರಶ್ನಿಸುವ ಹಕ್ಕು ಅಧಿಕಾರದಲ್ಲಿ ಇಲ್ಲದೆ ಇದ್ದ ಧರ್ಮಜ್ಞರಿಗೂ ಉಂಟು. ಖಂಡಿತವಾಗಿ ಇದನ್ನು ತೋರಿಸಿಕೊಡುವುದಕ್ಕಾಗಿ ಬಂದವ ನಾನು. ಈ ನಿಟ್ಟಿನಿಂದ ಈಗ ನೀನನ್ನ ಪದಕಾನತನಾಗಿ ನ್ಯಾಯವ ಈಕ್ಷಿಸಿ ಸಲಹಬೇಕು ಎಂಬ ಹಾಗೆ ಬೇಡಿಕೊಂಡಿದ್ದಿ. ಮನುವಂಶೀಯನಾಗಿ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ನಿನಗೆ ಯಾರಿಂದ ಅನ್ಯಾಯ ಆಯಿತು, ಎಂದಿನಿಂದಾಯಿತು, ಯಾಕಾಯಿತು, ಹೇಗಾಯಿತು ಸವಿಸ್ತಾರವಾಗಿ ಹೇಳುವೆಯಾ? ಅನ್ಯರಿಂದ ಅಲ್ಲ. ಅಗ್ರಜವಾಲಿ ಪರಾಕ್ರಮದಿಂದೆಲ್ಲ ಅಗ್ರಜವಾಲಿ ಪರಾಕ್ರಮದಿಂದೆಲ್ಲ ನಿಗ್ರಹಿಸಲು ಬಗೆದು ಪರಾಕ್ರಮದಿಂದೆಲ್ಲ ನಿಗ್ರಹಿಸಲು ಬಗೆದು ತಾಮಹೋಗ್ರದಿ ಹೊರಗಟ್ಟಿ ಕೂಡಿಕೊಂಡಿರುವ ತಾಮಹೋಗ್ರದಿ ಹೊರಗಟ್ಟಿ ಕೂಡಿಕೊಂಡಿರುವ ಪಾಣಿಗ್ರಹಣದ ಸತಿಯ ಶೌರ್ಯ ಬಲಾನ್ವಿತನಾದ ಬಯಗಾಗಿ ಸುರನ ಪಡೆಯಿಂದ ಮುನಿವರಿಯ ಮಾತಂಗ ಶಾಪವಿದ್ದುದರಿಂದ ಧೈರ್ಯದಿಂದಿರುವೆನಿಲ್ಲೇ. ಸೂರ್ಯವಂಶೀಯ ರಾಮಚಂದ್ರಮ ಸುಗ್ರೀವ, ಅನ್ಯರಿಂದ ಕಷ್ಟವಾಯಿತು ಅಂತಾದ್ರೆ ಹೇಳಿಕೊಳ್ಳಬಹುದು. ಇಂಥವರಿಂದ ಕಷ್ಟ ಆಗಿದೆ ಎನ್ನುವ ಹಾಗೆ ಧೈರ್ಯದಿಂದ ನಮ್ಮವರಿಂದಲೇ ನಮಗೆ ಕಷ್ಟ ಆದಾಗ ಸ್ವಲ್ಪ ಹೇಳಿಕೊಳ್ಳುವುದಕ್ಕೂ ನಾಚಿಕೆ ಪಡಬೇಕಾಗ್ತದೆ. ಸತ್ಯ. ಯಾಕೆ ಹೇಳು? ನಮ್ಮವರ ಗುಟ್ಟನ್ನೇ ನಾವು ಬಿಟ್ಟು ಕೊಟ್ಟ ಹಾಗಾಗ್ತದಲ್ಲ. ನಮ್ಮವರಲ್ಲಿ ಬಹಳಷ್ಟು ನಿರೀಕ್ಷೆ ಇಟ್ಟಿರುತ್ತೇವೆ ನಾವು. ಹೌದು. ಕೆಲವು ಸಲ ನಮ್ಮವರೇ ನಮ್ಮನ್ನು ಬಿಟ್ಟು ಇನ್ನೊಬ್ಬರಿಗೆ ಅನುಕೂಲ ಒದಗಿಸ್ತಾರೆ ಅಂತ ಆಗುವಾಗ ನಾವು ಸ್ವಲ್ಪ ಎಚ್ಚೆತ್ತುಕೊಳ್ಳಬೇಕು. ನಾಚಿಕೆ ಅಂತ ಸುಮ್ಮನೆ ಇದ್ರೆ ಆಗುವುದಿಲ್ಲ. ಇವಾಗ ನಾನು ಅದೇ ಯೋಚನೆ ಮಾಡಿ ನೀನು ಬಂದ ಮೇಲೆ ನಾಚಿಕೆ ಎನ್ನುವಂತ ಯಾವ ವಿಷಯ ಉಂಟೋ ಅದನ್ನ ಬದಿಗಿರಿಸಿ ನಿನ್ನ ಮೇಲೆ ಸಂಪೂರ್ಣ ವಿಷಯವನ್ನು ವಿವರಿಸಬೇಕು ಎನ್ನುವ ಹಾಗೆ ಸಂಕಲ್ಪಬದ್ಧನಾಗಿದ್ದೇನೆ. ರಾಮಚಂದ್ರಮ, ಅನ್ಯರಿಂದ ಅಲ್ಲ, ನಮ್ಮವರಿಂದಲೇ ಆದ ಅನ್ಯಾಯ ಅಂತ ಹೇಳಿದ್ದೇನೆ. ನಮ್ಮವರಂತ ಹೇಳಿದ್ರೆ ಅಂದು ಬಂದು ಬಳಗದವರಿಂದಲ್ಲ, ಮತ್ತೆ ನನ್ನ ಒಡ ಹುಟ್ಟಿದ ನನ್ನ ಅಣ್ಣನಿಂದ. ಅಗ್ರಜವಾಲಿ ನನ್ನಣ್ಣ ವಾಲಿ. ಹಾಗಂತ ನಾವು ಹೀಗಿರ್ಲಿಲ್ಲ. ಮತ್ತೆ ಮೊದಲು ಲೋಕ ಒಪ್ಪುವ ಹಾಗೆ ಇದ್ದದ್ದು ಹೇಗೆ ಕೇಳಿದ್ರೆ, ಅಣ್ಣ ತಮ್ಮಂದಿರಂತ ಹೇಳಿದ್ರೆ ವಾಲಿ ಸುಗ್ರೀವನ ಹಾಗೆ ಬದುಕಬೇಕು. ಅಷ್ಟು ಅನ್ಯೋನ್ಯತೆ ಇತ್ತು. ಕಿಷ್ಕಿಂಧೆಯಲ್ಲಿ ಆ ರೀತಿಯಾಗಿ ಬೆಳೆದವರು ನಾವು. ಆದರ್ಶ ಸಹೋದರಿಯ. ಖಂಡಿತವಾಗಿ ಹೌದು. ಈಗ ಮಾತ್ರ ಹಾಗಲ್ಲ. ಒಬ್ಬರನ್ನ ನೋಡಿದರೆ ಒಬ್ಬರಿಗಾಗುವುದಿಲ್ಲ ಅಂತ ವೈರತ್ವ. ಹಾಗಂತ ನಾನು ಹಗೆತನವನ್ನ ಸಾಧಿಸಲಿಲ್ಲ. ಮತ್ತೆ ಅಣ್ಣ ಎನ್ನುವ ಗೌರವ ಭಾವ ಸದಾಕಾಲ ನನ್ನಲ್ಲುಂಟು.
ಅವ ಮಾತ್ರ ತಮ್ಮ ಎನ್ನುವ ಹಾಗೆ ಪ್ರೀತಿಯಿಂದ ನೋಡುವವನಲ್ಲ, ತುಚ್ಛೀಕಾರದಿಂದ ಮಾತನಾಡುವವ. ಹೆಚ್ಚೇನು, ಅವನ ಬಲದಿಂದಲೇ ನನ್ನನ್ನ ಮನೆಯಿಂದ ಹೊರಹಾಕಿದ. ಜೊತೆಗಿದ್ದವ ಜೊತೆಯನ್ನು ಅಗಲಿ ಹೊರಬರಬೇಕಾದ ಪರಿಸ್ಥಿತಿ ಒದಗಿ ಬಂತು. ಕಾರಣ ಬೇಕಲ್ಲ. ಕೇವಲ ಅಷ್ಟು ಮಾತ್ರವೇ ಅಲ್ಲ, ನನ್ನೊಬ್ಬನನ್ನ ಹೊರನೂಕಿದಲ್ಲ, ನನ್ನನ್ನ ಅನುಸರಿಸಿಕೊಂಡು ಯಾರೆಲ್ಲ ನನ್ನ ಜೊತೆಗೆ ಮಾತನಾಡುವುದಕ್ಕೂ ನಿಂತಿದ್ದಾರೋ ಅವರನ್ನು ಹೊರದೂಕಿದ. ಅಷ್ಟಕ್ಕೂ ಮುಗಿಲಿಲ್ಲ, ಮತ್ತೆ ಪಾಣಿಗ್ರಹಣದ ಮೂಲಕ ಸಂಸಾರ ಎನ್ನುವಂತ ನೌಕೆಗೆ ಇಳಿದವನು ನಾನು. ಸರಿ, ಸದಾಕಾಲ ಬಾಳ ಸಂಗಾತಿಯಾಗಿ ಬದುಕನ್ನು ಹಸನಾಗಿಸಿಕೊಳ್ಳುವಲ್ಲಿ ಸಹಾಯಕಳಾಗಿ ನಿಂತಂತ ನನ್ನ ಅರ್ಧಾಂಗಿನಿಯನ್ನ ಜೊತೆಯಲ್ಲಿ ಇರಿಸಿಕೊಂಡು ನನ್ನನ್ನು ಹೊರನೂಕಿದ ರಾಮ, ಹೊರನೂಕಿದ. ಸುಗ್ರೀವ, ನಿನ್ನ ಸತಿಯಾದ ರುಮೆಯನ್ನು ಬಲಾತ್ಕಾರದಿಂದ ಇರಿಸಿದ. ಹೌದು, ನಿನ್ನನ್ನು ರಾಜ್ಯದಿಂದ ಹೊರದಬ್ಬಿದ. ಬಲಾತ್ಕಾರವಾಗಿ ದಬ್ಬಿದ. ಸರಿ, ಆದ್ರೆ ಇದಕ್ಕೊಂದು ಕಾರಣ ಬೇಕಲ್ಲ. ಕಾರಣ ಉಂಟು. ಕಾರಣ ಬೇರೆ ಯಾವ ಕಾರಣವಲ್ಲ, ಒಬ್ಬ ದಾನವನ ಪ್ರಕರಣ. ದುಂದುಬಿಯ ಅಣ್ಣ ಮಯಸುರನಂತೆ, ಸರಿ, ಮಯಾಸುರನ ಮಗನಂತೆ ಹೆಸರು ಮಾಯಾವಿಯಂತೆ. ಯಾವುದೋ ಒಂದು ಹೆಣ್ಣಿನ ಕಾರಣದಿಂದ ಆದ ಜಗಳ. ಆ ಜಗಳಕ್ಕೆ ಪ್ರತಿಕಾರವನ್ನು ತೀರಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ರಾತ್ರಿಯ ಕಾಲದಲ್ಲಿ ಕಿಷ್ಕಿಂಧೆಯ ನಮ್ಮ ಅರಮನೆಯ ಬಾಗಿಲ ಸಮೀಪ ಬಂದು ಬೊಬ್ಬಿಡುವುದಕ್ಕೆ ಪ್ರಾರಂಭ ಮಾಡಿದ. ಆ ಬೊಬ್ಬೆಯನ್ನ ಕೇಳಿದ ತಕ್ಷಣ ಕರ್ಕಶ ಧ್ವನಿಯಿಂದ ನಿದ್ದೆಯಿಂದ ಎದ್ದ ನಮ್ಮಣ್ಣ ವಾಲಿ. ಇಂಥ ಕೃತ್ಯವನ್ನ ಮಾಡಿದ ಬಂಡನನ್ನ ಬಡಿಯಲೇಬೇಕು ಎನ್ನುವ ಹಾಗೆ ಯೋಚನೆ ಮಾಡಿ ಯುದ್ಧಕ್ಕೆ ಸಿದ್ಧನಾದ. ಆ ಸಂದರ್ಭದಲ್ಲಿ ನಾರಿಯರೆಲ್ಲರೂ ತಡೆಯುವುದಕ್ಕೆ ಪ್ರಾರಂಭ ಮಾಡಿದರು ರಾಮಚಂದ್ರಮ. ಆದರೂ ಅವರ ಮಾತನ್ನ ಕೇಳಿದವನಲ್ಲ, ನಾನು ತಡೆಯುವುದಕ್ಕೆ ಮುಂದಾದೆ. ಸರಿ, ಕೇಳಲಿಲ್ಲ. ಹೋಗಲೇಬೇಕೆನ್ನುವ ಹಾಗೆ ಕಂಕಣಬದ್ಧವಾಗಿ ಪಣತೊಟ್ಟ ವಾಲಿ ಹೋಗುತ್ತೇನೆ ಎನ್ನುವ ಹಾಗೆ ಹೊರಟು ನಿಂತಾಗ ನಾವಿಬ್ಬರು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ, ಸರಿ, ಒಂದು ದೇಹದ ಎರಡು ಭುಜಗಳಿದ್ದಂತೆ. ಅಣ್ಣ, ನಿನ್ನನ್ನು ಅರಸಿಕೊಂಡು ನಾನು ನಿನ್ನ ಜೊತೆಗೆ ಬರುವವನು, ನಾನಿನ್ನೊಂದಿಗೆ ಇರುವವನು. ಹೋರಾಟ ಮಾಡುವುದಾದ್ರೂ ಜೊತೆಯಾಗಿ ಹೋರಾಟ ಮಾಡುವ ಎನ್ನುವ ಹಾಗೆ ಕೇಳಿಕೊಂಡೆ. ಆಗಲಿ ಎನ್ನುವ ಹಾಗೆ ಹೇಳಿದ. ಜೊತೆಯಾಗಿ ದೈತ್ಯರನ್ನು ಅಟ್ಟಿಸಿಕೊಂಡು ಹೋದೆವು. ಮಾಯಾವಿ ಮುಂದೆ ಮುಂದೆ ಹೋಗುತ್ತಿರುವಾಗ ಬೆನ್ನಟ್ಟಿಕೊಂಡು ವೇಗವಾಗಿ ಹೊರಟಾಗ ಅವನಮ್ಮನ್ನ ತಿರುಗಿ ನೋಡಿದ. ಆಗಲೇ ಯೋಚನೆ ಮಾಡಿದ, ಇಬ್ಬರು ಜೊತೆಯಾಗಿ ಇಷ್ಟು ವೇಗದಿಂದ ನನ್ನನ್ನು ಸಂಧಿಸ್ತಾರೆ ಅಂತಾದ್ರೆ ನನಗಿನ್ನು ಉಳಿಗಾಲವಿಲ್ಲ ಎನ್ನುವುದಾಗಿ ಅರ್ಥ ಮಾಡಿಕೊಂಡು ಬೃಹದಾಕಾರವಾದ ಗುಹೆಯನ್ನ ಆತ ಸೇರಿದ. ಸರಿ, ಇನ್ನೇನು ನನ್ನನ್ನ ಗುಹ ಪ್ರವೇಶ ಮಾಡುವಷ್ಟರಲ್ಲಿ ನಾನು ಅವನನ್ನ ಹಿಂಬಾಲಿಸಿದೆ. ಆಗ ಅವನನ್ನ ತಡೆದಾಡಿದ ಮಾತು, ಸುಗ್ರೀವ, ನೀನು ಬರಬಾರದು ಎನ್ನುವ ಹಾಗೆ. ಇಲ್ಲಣ್ಣ, ನಾನು ಬಂದೇ ಬರ್ತೇನೆ ನಿನ್ನೊಂದಿಗೆ ಅಂತ ಹೇಳಿದಾಗ ಆಣೆ ಪ್ರಮಾಣ ಮಾಡಿಸಿಕೊಂಡ. ನಾನು ಬರುವಲ್ಲಿಯವರೆಗೆ ನೀ ಗುಹೆಯ ಬಾಗಿಲನ್ನ ಬಿಟ್ಟು ಎಲ್ಲಿಗೂ ಹೋಗಬಾರದು, ಒಳ ಬರಬಾರದು ಎನ್ನುವ ಹಾಗೆ ಆಜ್ಞೆಯನ್ನ ಮಾಡಿದ. ಅವನಾಜ್ಞೆ ಶಿರೋಧಾರ ಎನ್ನುವ ಹಾಗೆ ಕಾದು ಕುಳಿತೆ. ಸುಮಾರು 1 ವರ್ಷ ಕಾದು ಕುಳಿತೆ ರಾಮ. 1 ವರ್ಷ ಕಳೆದ ಬಳಿಕ ಸುಗ್ರೀವ ಎನ್ನುವ ಕೂಗು ಕೇಳಿತು. ಅದಕ್ಕೂ ಮೊದಲು ಕರ್ಕಶವಾದ ಧ್ವನಿ ಕೇಳಿತು. ಅಯ್ಯೋ, ನಾನು ಸತ್ತೇ ಎನ್ನುವ ಹಾಗೆ. ಧ್ವನಿಯ ಶಬ್ದ ನನ್ನ ಕಿವಿಗೆ ಕೇಳುವಷ್ಟರಲ್ಲಿ ತನ್ನ ಕಾಲು ಭಾಗವನ್ನ ನೋಡುತ್ತಾ ಇದ್ದೇನೆ. ರಕ್ತ ಗೋಕುಳಿಯ ಹರಿದು ಹೊರಗೆ ಬರುತ್ತಾ ಉಂಟು. ಆಗ ಭಯಪಟ್ಟೆ ರಾಮ ನಾನು. ಸುಗ್ರೀವ ಎನ್ನುವ ಹಾಗೆ ಕೇಳಿದ ಕೂಗು ನನಗೆ ಕೇಳಿತು. ಅಣ್ಣ ಅಂತ ನಾನು ಕೂಗಿದ್ರೆ ಪ್ರತಿಧ್ವನಿ ಬರಲಿಲ್ಲ. ಬಹುಶಃ ದೈತ್ಯ ಮಾಯಾವಿಯ ಕೈಯಿಂದ ನನ್ನ ಅಣ್ಣ ವಾಲಿ ಸತ್ತಿರಬೇಕು ಎನ್ನುವ ಹಾಗೆ ಯೋಚನೆ ಮಾಡಿದೆ. ಭಯವಾಯಿತು ನನಗೆ. ಅಗ್ರಜ ವಾಲಿಯನ್ನ ಕೊಂದಂತ ದುಷ್ಟ ನಮ್ಮನ್ನು ಬಿಡಲಾರ ಎನ್ನುವುದನ್ನು ಅರ್ಥ ಮಾಡಿಕೊಂಡ ನಾನು ಬೃಹದಾಕಾರವಾದಂತ ಕೋಡುಗಲ್ಲನ್ನ ಆ ಗುಹೆಗೆ ನೂಕಿದೆ. ಅದನ್ನ ಭದ್ರಪಡಿಸಿದೆ. ಆ ದೈತ್ಯ ಹೊರಗೆ ಬಾರದೇ ಇದ್ದ ಹಾಗೆ ಭದ್ರಪಡಿಸಿ ಅಲ್ಲಿಂದ ಕಿಷ್ಕಿಂಧ ಕಾಂಡವನ್ನು ಸೇರಿದೆ. ನಮ್ಮ ನಾಡಿಗೆ ಬಂದೆ. ಯಾರಲ್ಲಿಯೂ ಮಾತನಾಡುವುದಕ್ಕೆ ನನ್ನಿಂದ ಆಗ್ಲಿಲ್ಲ ರಾಮ. ಅಣ್ಣನನ್ನ ಕಳೆದುಕೊಂಡಂತ ನೋವು ನನ್ನನ್ನ ಬಡಿ ದೆಬ್ಬಿಸುತ್ತಾ ಉಂಟು. ಸರಿ, ಮ್ಲಾನವದನಾದೆ, ನೆಲನೋಟಕನಾದೆ, ಕಣ್ಣೀರನ್ನ ಸುರಿಸಿದೆ. ಆ ಹೊತ್ತಿಗೆ ಹನುಮಂತ, ಜಾಂಬವಾದಿಗಳೆಲ್ಲರೂ ನನ್ನನ್ನ ಪ್ರಶ್ನೆ ಮಾಡಿದರು. ಉತ್ತರ ಕೊಡದೆ ವಿಧಿ ಇಲ್ಲ. ನಡೆದ ಪ್ರಕರಣ ಎಲ್ಲವನ್ನ ಹೇಳಿದೆ. ಕಣ್ಣೀರನ್ನ ಸುರಿಸುವುದಕ್ಕೆ ಪ್ರಾರಂಭ ಮಾಡಿದೆ. ಆಗ ಹಿರಿಯವರಾದಂತ ಜಾಂಬವರಾಡಿದ ಮಾತು, ಸುಗ್ರೀವ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಆದದ್ದಾಗಿಯಾಯಿತು. ಇನ್ನಾಗಬೇಕಾದದ್ದು ಈ ನಾಡೆನ್ನುವುದು ಅರಾಜಕತೆಯನ್ನು ಹೊಂದಬಾರದು. ಹಾಗಾಗಿ ಕಿಷ್ಕಿಂಧ ನಗರಕ್ಕೆ ನೀನು ಅಧಿಕಾರಿಯಾಗಬೇಕು ಎನ್ನುವಾಗ ಹೇಳಿದರು. ಹಿರಿಯವರ ಮಾತಿಗೆ ಎರಡು ಆಡಿದವನಲ್ಲ, ಪೀಠವನ್ನ ಏರಿದೆ. ನಾನು ಪೀಠವನ್ನ ಏರಿದ ಬಳಿಕ ಅವರೇ ಆಡಿದ ಮಾತು ಏನು?
ಅಣ್ಣನನ್ನ ಕಳೆದುಕೊಂಡ ನನ್ನ ಅತ್ತಿಗೆ ಅನಾಥೆ ಆಗಬಾರದು. ಆ, ನಮ್ಮಲ್ಲಿ ಒಂದು ವಿಧಾನ ಉಂಟು. ಏನು? ಅಣ್ಣ ಸತ್ತರೆ ಆ, ಅಣ್ಣನ ಹೆಂಡತಿ ಅತ್ತಿಗೆಗೆ ಒಪ್ಪಿಗೆ ಇದ್ದರೆ ಇದ್ದಾರೆ. ಅವಳನ್ನ ತಮ್ಮ ಹೆಂಡತಿಯಾಗಿ ಇಟ್ಟುಕೊಳ್ಳಬಹುದು ಎನ್ನುವ ಹಾಗೆ ಸರಿ. ಆ ವಿಷಯವನ್ನ ಆ. ಜಾಂಬವಾದಿಗಳು ಮುಂದಿಟ್ಟಾಗ ಆ, ತಾರಾ ಒಪ್ಪಿ ನನ್ನ ಸಿಂಹಾಸನವನ್ನು ಅಲಂಕರಿಸಿದಳು. ನಾವಿಬ್ಬರು ಚಂದದಿಂದಲೇ ಇಲ್ಲಿರುವಾಗ ಹೆಚ್ಚಿಗೆ ದಿನ ಕಳೆದಿಲ್ಲ ರಾಮ. ಆ, ಒಂದು 4 ದಿನ ಕಳೆವಷ್ಟರಲ್ಲಿ ಆ, ತಮ್ಮ ಸುಗ್ರೀವ ಆ, ಎನ್ನುವ ಕೂಗು ಕೇಳಿತು. ಯಾರದ್ದು? ಯೋಚನೆ ಮಾಡಿದೆ, ಆ, ಆ ದೈತ್ಯನೇ ಇಲ್ಲಿಗೆ ಬಂದು ಆ ರೀತಿ ಕೂಗ್ತಾ ಇದ್ದಾನೆ ಎನ್ನುವ ಹಾಗೆ. ಆಮೇಲೆ ತಮ್ಮ ಎನ್ನುವ ಸ್ವರ ಕೇಳಿತು. ಎದ್ದು ನೋಡಿದಾಗ ಅಣ್ಣ ವಾಲಿ ಬರುವ ದೃಶ್ಯವನ್ನ ಕಂಡೆ. ಆ, ಪ್ರಥಮದಲ್ಲಿ ಹೋಗಿ ನಾನು ಅವನ ಕಾಲನ್ನ ನೋಡಿದೆ. ಆ, ಯಾಕೆಂತ ಹೇಳಿದ್ರೆ ಅವ ಭೂತ ಇರಬೇಕು ಎನ್ನುವ ಹಾಗೆ ಭಯ ಆಯಿತು ನನಗೆ. ಸತ್ತವ ಭೂತವಾಗಿ ಬಂದನು ಏನು ಎನ್ನುವ ಹಾಗೆ ಅಲ್ಲ ಎಂದು ಸ್ಪಷ್ಟವಾದ ಮೇಲೆ ಅಣ್ಣ ಬಂದೆಯ, ಬಂದದ್ದು ಒಳ್ಳೆದಾಯಿತು, ಬಾ ಸಿಂಹಾಸನವನ್ನ ಏರು ಎನ್ನುವ ಹಾಗೆ ಕಿರೀಟವನ್ನ ಅವನ ಪಾದಕ್ಕೆ ಚಾಚಿದೆ ರಾಮ. ಆ, ಮಾತನಾಡಲಿಲ್ಲ, ಆ, ಪ್ರಶ್ನೆ ಮಾಡಲಿಲ್ಲ, ಉತ್ತರ ಕೇಳಲಿಲ್ಲ. ನನ್ನನ್ನ ಒತ್ತು ಹೊರಗೆ ಹಾಕಿದ. ನನ್ನನ್ನ ಕೇವಲ ನನ್ನನ್ನು ಹೊರಹಾಕಿದ್ದು ಮಾತ್ರ ಅಲ್ಲ, ಯಾರು ನನಗೆ ಮಂತ್ರಿಗಳಾಗಿ ಸಹಾಯಕರಾಗಿ ನಿಂತು ನನ್ನ ಪರವಾಗಿ ಮಾತನಾಡುವುದಕ್ಕೆ ಮುಂದಾದರೂ ಅವರೆಲ್ಲರನ್ನ ಸರಮನೆಗೆ ಹಟ್ಟಿದ. ಅಲ್ಲಿಗೆ ಮುಗಿಲಿಲ್ಲ. ಅವ ಬರುವಾಗ ಅತ್ತಿಗೆ ನನ್ನ ಸಮೀಪ ಇದ್ದಳು ಎನ್ನುವ ಕಾರಣಕ್ಕಾಗಿ ಬಲಾತ್ಕಾರವಾಗಿ ನನ್ನ ಹೆಂಡತಿಯಾದಂತ ರುಮೆಯನ್ನ ಸೆಳೆದುಕೊಂಡು ನನ್ನನ್ನ ಕಾಲಿನಿಂದ ಒದ್ದು ಒದ್ದು ಹೊರಗಾಕಿದ ರಾಮ, ಹೊರಗಾಕಿದ. ಕೆಲವು ದಿವಸ ಆದ ಮೇಲೆ ನೀನು ಹೋಗಿ ಕೇಳಲಿಲ್ಲ ಸಮಾಧಾನಗೊಳ್ಳುವಾಗ? ಕೇಳಿದ್ದೇನೆ. ಹಾ. ಸಮಾಧಾನದಲ್ಲಿರುವಾಗ ಅಣ್ಣ ಆದದಾಯಿತು ಅಣ್ಣ, ನಾನು ಬೇಕು ಅಂತ ಈ ಪ್ರಕರಣ ಮಾಡಲಿಲ್ಲ, ವಿಷಯ ಹೀಗಾದದ್ದು ಎನ್ನುವ ಹಾಗೆ ಕೇಳಿಕೊಂಡೆ. ಆದರೂ ಮಾತನಾಡಲಿಲ್ಲ, ಗದರಿಸುವುದಕ್ಕೆ ಪ್ರಾರಂಭ ಮಾಡಿದ. ನೀ ಮಾಡಿದ ಕೃತ್ಯಕ್ಕೆ ಹೀಗೆ ಅನುಭವಿಸಬೇಕು ಎನ್ನುವ ಹಾಗೆ ಪೆಟ್ಟು ಕೊಟ್ಟು ಓಡಿಸಿದ ರಾಮನನ್ನ. ಸುಗ್ರೀವ, ರಾಮ ನ್ಯಾಯವಾಗಿ ಇಚ್ಛಿಸಿ ಸಲಹಬೇಕು ಎನ್ನುವುದೇ ನಿನ್ನ ಉಲ್ಲೇಖ. ಹೌದು. ಮಾಯಾವಿಯನ್ನಟ್ಟಿಕೊಂಡು ನೀವಿರುವರೂ ಹೋದವರು. ನಿನ್ನ ಅಣ್ಣನ ಬಲದ ಬಗ್ಗೆ ಅತುಲ ವಿಶ್ವಾಸವುಳ್ಳವ ನೀನು. ಗುಹಾ ಪ್ರವೇಶ ಮಾಡಿದ ನಿನ್ನ ಅಣ್ಣನಾದ ವಾಲಿ ಮಾತ್ರವಲ್ಲ ಮಾಯಾವಿ. ಬಹುಕಾಲ ಪರ್ಯಂತ ನಡೆದ ಕದನದ ಪರಿಣಾಮ ಕೇಳಿತು ನಿನಗೆ ಸ್ವರ. ಯಾರದ್ದು ಅಂತ ಕೇಳುವ ತಾಳ್ಮೆ ಇಲ್ಲ, ಬಹುಕಾಲ ಕಾದವ ನೀನು. ಹೌದು. ಆದರೆ ನೀ ಯೋಚಿಸಬೇಕಲ್ಲಿ. ಏನು? ರಕ್ತ ಬಂತು, ನೀ ಆ ಪಿಲಮುಖಕ್ಕೆ ಓಡುಗಲ್ಲನ್ನು ಅಡ್ಡವಾಗಿ ಇಟ್ಟು ಬಂದೆ. ಹೌದು. ನೀ ಯಾಕೆ ಒಳಗೆ ಪ್ರವೇಶ ಮಾಡಿ ಅವನನ್ನು ನಿಗ್ರಹಿಸುವ ಪ್ರಯತ್ನ ಮಾಡಲಿಲ್ಲ? ನನಗಿಂತಲೂ ಬಲಶಾಲಿಯಾದಂತ ವಾಲಿ ಹ, ಅವನೇ ದೈತ್ಯನ ಕೈಯಿಂದ ಸತ್ತನಂತಾದ ಮೇಲೆ ಹ. ಮತ್ತೆ ನನಗೆ ಗೆಲ್ಲುವುದಕ್ಕಾದೀತ ರಾಮ. ಹಾಗಿದ್ರೆ ಅಂತಹ ಬಲಾಟಿ ಹೌದು ಅಂತಾದ್ರೆ ನಿನ್ನ ಕೋಡುಗಲ್ಲು ಅವನಿಗೆ ಲೆಕ್ಕಕ್ಕೆ ಸಿಕ್ಕಿತ್ತ? ರಾಮಚಂದ್ರಮ. ಈಗ ರಕ್ಕಸರಿಗೆ ರಾತ್ರಿಂಚರರು ಅಂತ ಹೆಸರು. ಹೌದು. ಕತ್ತಲೆಯಲ್ಲಿ ದೃಷ್ಟಿ ಹೆಚ್ಚು ಅವರಿಗೆ. ಹೌದು. ನೀ ಬಂಡೆ ಕಲ್ಲಿಟ್ಟಾಗ ಅವನಿಗೆ ಬೆಳಕಿನ ಅನುಕೂಲ ನೀ ಕೊಟ್ಟ ಹಾಗಾಗುತ್ತದೆ ಬಿಟ್ರೆ ಅವನಿಗೆ ಯಾವತ್ತು ಕತ್ತಲೆಯ ಅನುಭವ ಆಗುವುದಿಲ್ಲ. ಆದ್ದರಿಂದ ನೀನು ಸ್ವಲ್ಪ ಸಮಯ ಆದ್ರೂ ನಿಂತು ಯೋಚನೆ ಮಾಡಬೇಡುವ. ಅವ ಬರ್ತಾನೆ ಅಂತಲ ಹೊರಗೆ. ನಿಜ. ಯಾವ ಕಾರಣಕ್ಕೂ ಬರುವುದಕ್ಕಾಗುವುದಿಲ್ಲ ಎನ್ನುತ್ತ ವಿಶ್ವಾಸ ನನಗುಂಟು. ಯಾಕೆ ಗೊತ್ತುಂಟ? 4 ಜನರ ಶಕ್ತಿ ಎನ್ನುವುದು ಒಂದು ಆನೆಗಿದ್ದರೆ ಅದೇ ಒಬ್ಬಾತ ಅಂತ ಶಕ್ತಿ ಇದ್ದಂತ ಆನೆಯನ್ನ ಪಳಗಿಸ್ತಾರೆ. ಹೇಗೆ? ಹೇಗೆ? ತನ್ನ ದೇಹ ಬಲದಿಂದ ಅಲ್ಲ, ಬುದ್ಧಿ ಬಲದಿಂದ. ನಾನಾವತ್ತು ಮಾಡಿದ್ದು ಹಾಗೆ. ದಾನವರಿಗೆ ದೇಹ ಬಲ ಅದಷ್ಟೇ ಇರಲಿ, ಬುದ್ಧಿ ಬಲ ಎನ್ನುವುದು ಕಡಿಮೆಯಾಗಿರ್ತದೆ. ನಾನು ಹೊರಗಿದ್ದವ ಗುಹೆಗೆ ಕೋಡುಗಳನ್ನು ಹಾಕುವಾಗ ಸುತ್ತಲೂ ಒಂದೊಂದು ಕೀಲನ್ನ ಹಾಕಿದೆ. ಆ ಕೀಲೆನ್ನುವುದು ಬುದ್ಧಿ ಇದ್ದವರಿಗೆ ಮಾತ್ರ ತೆಗಿಲಿಕ್ಕಾಗ್ತದೆ ಬಿಟ್ರೆ ಶಕ್ತಿ ಇದ್ದವರಿಗೆ ತೆಗಿಲಿಕ್ಕಾಗುವುದಿಲ್ಲ. ಆ ಬುದ್ಧಿವಂತಿಕೆಯಿಂದ ಅವ ಬರುವುದಿಲ್ಲ ಅಂತ ಯೋಚನೆ ಮಾಡಿ. ಹಾಗಿದ್ರೆ ಕೀಳು ಹಾಕುವುದರಲ್ಲಿ ನೀ ಜಾಣ. ನಮ್ಮ ಜೊತೆಗಿದ್ದವರು ಹಾಗೆ. ಹೌದಲ್ಲ? ಹೌದು. ಸರಿ, ಅಂತೂ ಕೀಳಿಟ್ಟೆ ನೀನು. ಹೌದು. ನಿನ್ನ ಬದುಕಿನ ಕೀಳಿಯ ಬಗ್ಗೆ ನೀ ಯೋಚನೆ ಮಾಡಿ. ಆ ವೇಳೆಯಲ್ಲಿ ನೀ ಬಂದು ಪಟ್ಟವೇರಿದ ಸಂದರ್ಭ ಸುಷೇಣ ಜಾಂಬವಾದಿಗಳಂತಹ ಸಕಲರೂ ಇದ್ದರು. ಅವರ ಸೂಚನೆಯಂತೆ ನೀ ಪಟ್ಟ ಏರಿದೆ. ಪಟ್ಟ ಏರಿದ ಕಾಲದಲ್ಲಿ ವಾಲಿ ಬಂದ. ವಿಚಾರಣೆ ಮಾಡುವುದಕ್ಕೂ ಅವಕಾಶ ಕೊಡದೆ ನಿನ್ನ ನಟ್ಟಿದ. ಮಾತನಾಡ್ಲಿಕ್ಕೆ ಬಿಡ್ಲಿಲ್ಲ ಅವ. ಇಲ್ಲಿ ಅವ ವಿಚಾರಣೆ ಮಾಡದೇ ಇದ್ದದ್ದು ಅಪರಾಧ ಅಂತ ನಾವು ನಿರ್ಣಯಿಸಬಹುದು. ಆದರೆ ಒಂದುಂಟು, ಏನು? ನಿಮ್ಮದ್ದು ಜೀವ ಸಂಬಂಧ ಅಲ್ಲ, ನಿಮ್ಮದ್ದು ದೇವ ಸಂಬಂಧ. ಅವ ದೇವೇಂದ್ರನ ಮಗ, ನೀ ಸೂರ್ಯನ ಮಗ. ಒಂದು ವೇಳೆ ಮಗ ತಪ್ಪು ಮಾಡಿದಾಗ ಕೇಳುವ ಅಧಿಕಾರ ಧರ್ಮೇಂದ್ರನಾಗಿ ಸುರೇಂದ್ರನಿಗೆ ಉಂಟು. ಆ ದೇವತೆಗಳಲ್ಲಾದ್ರೂ ಹೇಳಬಹುದಿತ್ತಲ್ಲ. ದೇವತೆಗಳಲ್ಲಿ ದೇವತೆಗಳು ಸಹ ಅಂಜುವರು.
ಪರಾಕ್ರಮಕ್ಕೆ ರಾಮದೇವ ನಾವಿಬ್ಬರು ಜೋಡಾದೆ ಈ ವಾಲಿ ರಾವಣರಿಂದ ಹೀಗೆ ರಾಮದೇವ ನಾವಿಬ್ಬರು ಜೋಡಾದೆ ಈ ವಾಲಿ ರಾವಣರಿಂದ ಹೀಗೆ ದೇವತೆಗಳು ಸಗ ಅಂಜುವ ಅಣ್ಣನ ಕಿವಿ ಪರಾಕ್ರಮಕ್ಕೆ ರಾಮಚಂದ್ರಮ ಸುಗ್ರೀವ ಮಗ ತಪ್ಪು ಮಾಡಿದರೆ ಅಪ್ಪನಲ್ಲಿ ಹೋಗಿ ವಿಷಯವನ್ನು ಮುಟ್ಟಿಸಿದ್ರೆ ಅಪ್ಪನಿಗೆ ಪ್ರಶ್ನೆ ಮಾಡುವ ಅಧಿಕಾರ ಉಂಟು, ನಿಜ ಗೊತ್ತುಂಟು ನನಗೆ. ಆದ್ರೆ ಏನು ಮಾಡೋಣ ಹೇಳಿ, ಮಗನ ಭೀತಿಯೇ ಅಪ್ಪನಿಗಿದ್ದರೆ ಅಪ್ಪ ಪ್ರಶ್ನೆ ಮಾಡಿ ಅನ್ನ ಹಾಗೂ ಉಂಟೆ. ಹೌದು, ಹೇಗೆ? ದೇವತೆಗಳು ಅಂಜುವರು ಅಣ್ಣನ ಟಿವಿ ಪರಾಕ್ರಮಕ್ಕೆ. ಹಾ ಹಾ ಈ ಹಿಂದೆ ದೂರ್ವಾಸರ ಶಾಪಕ್ಕೊಳಗಾದ ದೇವೇಂದ್ರ ಕಳೆದುಕೊಂಡ ಸುವಸ್ತುಗಳನ್ನೆಲ್ಲ ಸಂಪಾದಿಸುವುದಕ್ಕೆ ಅಭಿಮತನದ ಕಾರ್ಯವನ್ನು ಕೈಗೆತ್ತಿಕೊಂಡಾಗ ಆ ಸಂದರ್ಭಕ್ಕೆ ಹಾ. ಸುರ ಅಸುರರು ಹಾ. ಪ್ರಥಮದಲ್ಲಿ ಪ್ರಯೋಗ ಮಾಡಿ ವಿಶ್ರಾಂತಿಗಾಗಿ ಮಲಗಿದಾಗ ಹಾ. ಅಲ್ಲಿಗೆ ಹೋದವ ನನ್ನಣ್ಣ ವಾಲಿ ಓಹೋ 99 ಕೋಟಿ ವೀರರು ಕಷ್ಟಪಡುವ ಅಭಿಮತನವನ್ನು ಏಕಾಂಗ ವೀರನಾಗಿ ಹಾ. ಮತಿಸುವುದರ ಮುಖೇನ ದೇವಾನು ದೇವತೆಗಳಿಗೆ ಭಯವನ್ನು ಹುಟ್ಟಿಸಿದವರಿದ್ದಾನೆ. ಆ ದೇವತೆಗಳು ಅಂಜುವರು ಅಣ್ಣನ ಟಿವಿ ಪರಾಕ್ರಮಕ್ಕೆ. ಓಹೋ ಯಾರೂ ಇಲ್ಲ, ಅವನನ್ನ ಹೆದರಿಸುತ್ತೇನೆ ಅಂತ ಮುಂದೆ ಬರುವವರು ಯಾರೂ ಇಲ್ಲ. ವಿಷಯವನ್ನು ಹೇಳಿದಾಗ ಎಲ್ಲರೂ ಅವನ ವಿಷಯವೊಂದು ಬೇಡ ಅಂತ ಹೇಳಿ ಹಿಂದೆ ಸರಿವರ ಹೊರತು ಮುಂದೆ ಬಂದು ರಕ್ಷಣೆ ಕೊಡುತ್ತೇನೆ ಅಂತ ಹೇಳುವವರಿಲ್ಲ. ಆದ್ರೆ ಇವತ್ತು ನನಗೆ ಬಹಳ ಸಂತೋಷ ಆಯಿತು. ಏನು? ಇವತ್ತಿನ ದಿವಸ ಈ ಕ್ಷೇತ್ರದಲ್ಲಿ ನಾವಿಬ್ಬರು ಒಂದಾದೆವಲ್ಲ, ಹಾ ಆ ವಿಷಯದಲ್ಲಿ ಬಹಳ ಸಂತೋಷವಾಯಿತು. ಇಷ್ಟು ಸಂತೋಷ ಆಗಬೇಕು ಅಂತಾದ್ರೆ ಇದಕ್ಕೆಲ್ಲ ಕಾರಣ ಅನಿಲ ಪುತ್ರನಲ್ಲವೇ? ನಿಜ ಖಂಡಿತವಾಗಿ ಹೌದು. ಅವನೇ ಹನುಮಂತ. ಅವ ನಮ್ಮಿಬ್ಬರನ್ನ ಒಂದುಗೂಡಿಸಿದ. ಆದ್ರೆ ಒಂದು ಸಂತೋಷ ಏನು ಗೊತ್ತುಂಟಾ? ನಮ್ಮ ಹಾಗೆ ಇನ್ನೊಬ್ಬರಿದ್ರೆ ನನಗೆ ಮಾತ್ರ ಹೀಗಾದದ್ದಲ್ಲ, ಅವನಿಗೂ ಅದೇ ಆಗಿದೆ ಎನ್ನುವ ಸಂತೋಷ ನಮಗಿರ್ತದೆ. ಇಲ್ಲ ಆದದ್ದು ಹಾಗೆ. ನಾನು ನನ್ನ ಹೆಂಡತಿಯನ್ನ ಅಣ್ಣನಿಂದ ಕಳೆದುಕೊಂಡೆ, ನೀನು ನಿನ್ನ ಹೆಂಡತಿ ಸೀತಾಮಾತೆಯನ್ನ ರಾವಣನಿಂದ ಕಳೆದುಕೊಂಡೆ. ವಾಲಿ ರಾವಣರ ಜೊತೆಯಿಂದ ಹೆಂಡತಿಯನ್ನ ಕಳೆದುಕೊಂಡ ನಾವಿಬ್ಬರು ಒಂದೇ ರೀತಿ ಆದೇವೆ. ಏನೋ ಸುಗ್ರೀವ, ಕಣ್ಣಾರೆ ಕಣ್ಣಾರೆ ಬಿಡುವೆನೆ ಸೀತೆಯ ಎನ್ನ ಮನೋಪ್ರೀತೆಯ ಕಣ್ಣಾರೆ ಕಣ್ಣಾರೆ ಬಿಡುವೆನೆ ಸೀತೆಯ ಎನ್ನ ಮನೋಪ್ರೀತೆಯ ನಿನ್ನ ಅಣ್ಣನ ಪಾಡೆದು ನಿನ್ನ ಅಣ್ಣನ ಪಾಡೆದು ಒಲಿಯ ಕುಂಡಿಗೆ ಮಣ್ಣಗೂಡಿಸುವೆನೆ. ಸೂರ್ಯಜಾತ ಸುಗ್ರೀವ, ರಾಮಚಂದ್ರಮ ಆಡಿದ ಮಾತುಗಳನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಉಂಟು. ನಿನಗದಗಿದ ಭವಣೆಯನ್ನು ಸೂರ್ಯವಂಶೀಯನಾದ ನನ್ನ ಪದಾಮೃಹದಡಿಯಲ್ಲಿ ನೀ ತೋಡಿಕೊಂಡೆ. ಆವಾಗ ನಾನು ಕೂಡ ಅದನ್ನು ಕಿವಿಯಾರ ಕೇಳಿದೆ. ಯೋಚನೆ ಮಾಡು, ನೀನು ಹೇಳು. ಉತ್ತರದ ಎತ್ತರದಿಂದ ದಕ್ಷಿಣಾವರ್ತದತ್ತ ಮುಖ ಮಾಡಿ ಬಂದವ ನಾನು. ಧರ್ಮ ರಕ್ಷಣೆಯೇ ಎನ್ನ ಬದುಕಿನ ಮಖದೀಕ್ಷೆ. ಇದನ್ನು ಯಾವ ಕಾಲಕ್ಕೂ ನಾ ಬಿಟ್ಟು ಕೊಡುವವನಲ್ಲ. ರಾಮನ ಬಗ್ಗೆ ಯಾರಿಗೆ ಯಾವ ಭಾವ ಉಂಟು ಎನ್ನುವುದು ಮುಖ್ಯ ಅಲ್ಲ. ರಾಮನನ್ನು ವಿರೋಧಿಸಿದವರಾದರೂ ಕೂಡ ರಾಮ ನಡೆದಾಡಿದ ನೆಲದಲ್ಲಿ ನಾವು ಬದುಕು ಕಟ್ಟಿಕೊಳ್ಳುತ್ತೇವೆ ಎನ್ನುವುದನ್ನು ಚೆನ್ನಾಗಿ ತಿಳಿಯಬೇಕು. ಯಾವ ಕಾಲಕ್ಕೂ ಧರ್ಮದ ರಕ್ಷಣೆಯನ್ನು ಮಾಡುವುದಕ್ಕೆ ಅಧಿಕಾರವೇ ಪ್ರಧಾನ ಅಲ್ಲ, ಅವನಲ್ಲಿ ಇರಬಹುದಾದ ಧರ್ಮಾಭಿಮಾನ ಅದುವೇ ಪ್ರಧಾನ. ಆಳುವವರೇ ಅದನ್ನು ಮಾಡಬೇಕು. ಆಳುವವರು ಇಳಿದ ನಂತರ ವಿರೋಧದಲ್ಲಿದ್ದವರೇ ಮಾಡಬೇಕು ಅಂತ ಯೋಚಿಸುವುದಲ್ಲ. ಪ್ರತಿಯೊಬ್ಬನಿಗೂ ಅವನವನ ಧರ್ಮಕ್ಕೆ ಚ್ಯುತಿ ಬರುವ ಕಾಲದಲ್ಲಿ ಸಟೆದು ನಿಲ್ಲುವುದಕ್ಕೆ ಸಾಮರ್ಥ್ಯ ಕೊಟ್ಟಿದ್ದಾನೆ ಭಗವಂತ ಎನ್ನುವುದನ್ನು
ತಿಳಿಯಬೇಕು. ಈ ನಿಟ್ಟಿನಿಂದಲೇ ಈ ಭರತ ವರ್ಷದಲ್ಲಿ ನಡೆದುಕೊಂಡು ಬಂದವನಿದ್ದೇನೆ. ನೀ ಮೊದಲಲ್ಲ, ಯಾವಾಗ ಗುರುಮುಖದಿಂದ ನಾ ಅಧ್ಯಯನವನ್ನು ಕಲಿತೆನು, ಆ ಅಧ್ಯಯನವೇ ನನಗೆ ಅನುಕೂಲವನ್ನು ಒದಗಿಸಿಕೊಡ್ತದೆ. ನಮಗೆ ಒದಗುವ ಪಠ್ಯ ಬದುಕಿನಲ್ಲಿ ಸ್ತುತ್ಯವಾಗಬೇಕು ಸುಗ್ರೀವ. ಆ ಕಾಲಕ್ಕಾಗುವಾಗ ಪ್ರತಿಯೊಬ್ಬನಿಗೂ ಸಂಸ್ಕಾರದ ಅರಿವಾಗುತ್ತದೆ, ಸಂಸ್ಕೃತಿಯ ಜ್ಞಾನ ಒದಗಿ ಬರ್ತದೆ. ಸಂಸ್ಕೃತಿಯನ್ನು ಈ ನೆಲತ್ತನ್ನೇ ಕೊಡದೆ ಯಾವುದೋ ಒಂದು ನೆಲತ್ತನ್ನು ಕೊಟ್ಟರೆ ಪರಿಣಾಮ ಏನಾಗುತ್ತದೆ? ಅವರತನವನ್ನು ಕಳಕೊಂಡ ಹಾಗಾಗುತ್ತದೆ. ನಾಚಿಕೆಗೇಡನ್ನು ಹೊಂದಬೇಕಾದ ಸ್ಥಿತಿ ಬರ್ತದೆ. ಈ ನಿಟ್ಟಿನಿಂದ ಆಡ್ತಾ ಇದ್ದೇನೆ. ವಾಲಿಯನ್ನು ಯಾಕೆ ನಾ ಈ ವಿಷಯದಲ್ಲಿ ಆಡಿದೆ ಬಲ್ಲೆಯ? ಯಾಕೆ? ನೀ ಯೋಚನೆ ಮಾಡು. ಹೇಳು. ಧರ್ಮಜ್ಞನಾದಂತಹ ದೇವೇಂದ್ರನ ಮಗ, ನಿನ್ನ ಅಣ್ಣನಾಗಿಯೂ ನಿಮ್ಮ ವಂಶದಲ್ಲಿ ನಿಮ್ಮ ಆಕ್ಯವಾಳತನದಲ್ಲಿ ಇರುವವರು ಸುಷೇಣ ದೇವವೈದ್ಯ ಸಮಾನ, ಜಾಂಬವ ಬ್ರಹ್ಮ ಸಮಾನ, ಅಂತ ಉತ್ತಮೋತ್ತಮರು ಸೇರಿದ್ದಾರೆ. ಅವರಲ್ಲಿ ವಿಚಾರ ವಿಶ್ಲೇಷಣೆಯನ್ನು ಮಾಡದೆಯೇ ಅಧಿಕಾರದ ಪ್ರಮತ್ತ ಸ್ಥಿತಿಯಿಂದಲೇ ನಿನ್ನನ್ನು ಹೊರದಪ್ಪಿದ್ದಾನೆ ಎನ್ನುವುದು ಸ್ಪಷ್ಟ. ಈಗ ಇಲ್ಲಿ ಯೋಚಿಸುವುದಕ್ಕಿರುವುದು, ಅವ ಅಹಂಕಾರದಿಂದ ಹೊರದಬ್ಬಿದ. ನೀ ಏನು ಮಾಡಿದೆ? ಪ್ರತಿಭಟಿಸುವುದಕ್ಕೆ ಅಶಕ್ತನಾಗಿ ನೀ ಕಾಲಿಗೆ ಬುದ್ಧಿ ಹೇಳಿದೆ, ಅಲ್ಲಿಂದ ಓಡಿದೆ ಅಲ್ವೇ? ಮತ್ತೆ ಒಮ್ಮೆ ಹೋಗಿ ಪ್ರಯತ್ನ ಮಾಡಿದ್ದೀನಿ. ನೀ ಪ್ರಯತ್ನ ಮಾಡುವಾಗ ನಿನಗೆ ಬಲ ಸಿಗಲಿಲ್ಲ. ಈ ಬೆಂಬಲ ಸರಿಯಾದದ್ದು ಇಲ್ಲದೆ ಯಾವ ವಿರೋಧ ಮಾಡಿದ್ರು ಪ್ರಯೋಜನ ಆಗುವುದಿಲ್ಲ. ಆದ್ರೂ ಒಂದು ಸಂತೋಷ ಏನು ಗೊತ್ತುಂಟ? ಯಾರು ಬಾರದೆ ಇದ್ರು ತೊಂದರೆ ಇಲ್ಲ, ನಮ್ಮಲ್ಲಿ ನಾವು 5ಕ್ಕೆ 5 ಇದ್ದೇವೆ. ಹೌದಲ್ಲ? ಸತ್ಯ. ಸಮಸ್ಯೆ ಅದೇ, 5ಕ್ಕೆ 5 ಇದ್ರೆ ಸಾಲದು. ನಮಗೆ 5ಕ್ಕೆ 5 ಉಂಟು ಅಂತ ನಾವು ಸುಮ್ಮನೆ ಆದ್ರೆ ನಾವು ಇದ್ದದ್ದನ್ನು ಪೂರ್ತಿ ಕಳೆದುಕೊಳ್ಳುವುದೇ. ಅತಿಯಾದ ಆತ್ಮವಿಶ್ವಾಸವೇ ನಮ್ಮ ಅಧಪತನಕ್ಕೆ ಹೇತುವಾಗುತ್ತದೆ. ಖಂಡಿತವಾಗಿ ಹೌದಲ್ಲ? ಅತಿಯಾದ ಆತ್ಮವಿಶ್ವಾಸದ ಜೊತೆಯಲ್ಲಿ ನಾವು ಮಾಡುವ ಕರ್ಮ ಪ್ರಕ್ರಿಯೆ ನಮಗೆ ಅನುಕೂಲವನ್ನು ಒದಗಿಸಿಕೊಡಬೇಕು. ಕರ್ಮ ಮತ್ತು ಧರ್ಮ ಇದು ಸಮನ್ವಯವಾಗಬೇಕು. ಆವಾಗ ನಿಜವಾದಂತಹ ಆಕ್ಯವಾಳತನದ ಮರ್ಮ ಗೊತ್ತಾಗುತ್ತದೆ. ಇದನ್ನು ತಿಳಿದವ ನಾನು. ಹಾಗಾಗಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ನೀ ಹೇಳಿದೆಯಲ್ಲ ವಾಲಿ ರಾವಣರಿಂದ ನಾವು ಹೀಗೆ ಒಂದಾದೆವು. ನೀನು ಹೆಂಡತಿಯನ್ನು ಕಳಕೊಂಡವ, ನಾನು ಹೆಂಡತಿಯನ್ನು ಕಳಕೊಂಡವ. ಹೌದು, ಪರಿಸ್ಥಿತಿ ಒಂದೇ ಆಗಿರಬಹುದು, ಪರಿಣಾಮ ಮಾತ್ರ ಬೇರೆ. ನೆನಪಿಟ್ಟುಕೋ, ನೀನು ನಿನ್ನ ಅಣ್ಣನಲ್ಲಿ ಕಾದಾಟವನ್ನು ನಡೆಸದೆ ನಿನ್ನ ಹೆಂಡತಿಯನ್ನು ಅವನು ಹೆಗಲ ಮೇಲೆ ಕೈ ಹಾಕಿಕೊಂಡು ಮುಂದೆ ಕಾಣುತ್ತಾ ಇದ್ರು ಪಡೆಯಲಾರದೆ ಅಶಕ್ತನಾಗಿ ನೀ ಇದ್ದಿ. ನನ್ನಿಂದ ಆಗ್ಲಿಲ್ಲ ರಾಮ. ಆದರೆ ರಾವಣನನ್ನ ಸತಿಯಾದ ಜಾನಕಿಯನ್ನು ನಾ ಇಲ್ಲದ ಸ್ಥಿತಿಯನ್ನು ನಿರ್ಮಾಣ ಮಾಡಿ ಕಪಟಿಯಾಗಿ ಅಪಹರಿಸಿದ್ದಾನೆ. ಇಲ್ಲಿ ಯೋಚನೆ ಮಾಡಬೇಕು, ರಾಮನಿಗೂ ರಾವಣನಿಗೂ ಇರುವ ವ್ಯತ್ಯಾಸ. ರಾಮನೆಂಬ ನರನಿಗೆ ಸುರನರ ಭುಜಂಗಮ ಚತುರ್ಥ ಶಪುವನದಲ್ಲಣನಾದ ರಾವಣನಾದರೂ ಭಯಪಟ್ಟಿದ್ದಾನೆ. ಇಲ್ಲಿ ನೀ ಕಂಡುಕೊಳ್ಳಬೇಕಾದದ್ದು ರಾಮನ ಆಂತರಿಕ ಶಕ್ತಿ, ಧಾರ್ಮಿಕ ಪ್ರಪತ್ತಿತ್ವ. ಇದರಿಂದಲೇ ನಾ ಇನ್ನೂ ಉಳಿದುಕೊಂಡಿದ್ದೇನೆ. ಆದ್ದರಿಂದ ಇಲ್ಲಿ ಪರಿಸ್ಥಿತಿಯಲ್ಲಿ ಒಂದೇ ಆದರೂ ಪರಿಣಾಮದಲ್ಲಿ ಬೇರೆ ಉಂಟು. ಈಗಲೂ ಹೇಳುತ್ತೇನೆ, ಆರ್ಯಾವರ್ತದಲ್ಲಿ ಎಲ್ಲಿವರೆಗೆ ನಾ ಇರುತ್ತೇನೋ ಅಲ್ಲಿಯವರೆಗೆ ಅಧಾರ್ಮಿಕರ ತಲೆ ಎತ್ತುವುದಕ್ಕೆ ಯಾವತ್ತೂ ಬಿಡುವವನಲ್ಲ. ನಿನ್ನ ಹೆಂಡತಿಯನ್ನು ಇಟ್ಟುಕೊಂಡಂತ ವಾಲಿಯನ್ನು ಕೊಂದು ನಿನ್ನ ಸತಿಯನ್ನು ನಿನ್ನ ಪಾಲಿಗೆ ನಾ ಒಪ್ಪಿಸ್ತೇನೆ. ವಾಲಿಯನ್ನ ನಾ